ಕಾಲೇಜಿನಲ್ಲಿ ರಾಜಕೀಯ ಕೇಂದ್ರಿತ ವ್ಯಕ್ತಿಗಳ ಅನಗತ್ಯ ಪ್ರವೇಶ ಮಾಡಿ ಗದ್ದಲ ಸೃಷ್ಟಿಸಿದ್ದಾರೆ ಅಂತ ಆರೋಪಿಸಿ ಎಬಿವಿಪಿ ಸಂಘಟನೆಯ ವಿದ್ಯಾರ್ಥಿಗಳು ನಿನ್ನೆ ಹಂಪನಕಟ್ಟೆಯ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಪ್ರತಿಭಟನೆ ನಡೆಸಿದರು. ಮಾರ್ಚ್ 9ರಂದು ರಾಜಕೀಯ ಪಕ್ಷ ಕೇಂದ್ರಿತ ಸುಮಾರು 15ರಿಂದ 20 ಜನರ ಗುಂಪು ಆಗಮಿಸಿ ಕೆಲವು ತರಗತಿಗಳಿಗೆ ತೆರಳಿ ವಿದ್ಯಾರ್ಥಿಗಳ ಜೊತೆ ಸಂಭಾಷಣೆಯ ನೆಪದಲ್ಲಿ ಅನಾವಶ್ಯಕ ಗದ್ದಲವನ್ನು ಸೃಷ್ಟಿಸಿರುವುದು ವಿದ್ಯಾರ್ಥಿಗಳಲ್ಲಿ ಕಳವಳವನ್ನುಂಟು ಮಾಡಿದೆ. ಈ ರೀತಿ ಕಾಲೇಜಿಗೆ ಸಂಬಂಧಪಡದ ಪಕ್ಷ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿಗಳ ಕ್ಯಾಂಪಸ್ ಪ್ರವೇಶ ಅತ್ಯಂತ ಖಂಡನೀಯ. ಇಂತಹ ಘಟನೆಗಳು ಕಾಲೇಜಿನಲ್ಲಿ ಶೈಕ್ಷಣಿಕ ವಾತಾವರಣಕ್ಕೆ ಧಕ್ಕೆಯುಂಟು ಮಾಡುತ್ತೆ. ಈ ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಇದಕ್ಕೆ ಅನುಮತಿ ನೀಡಿರುವ ಪ್ರಾಧ್ಯಾಪಕರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಎಬಿವಿಪಿ ಮುಖಂಡರು ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪ್ರಾಂಶುಪಾಲ ಗಣಪತಿ ಗೌಡ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮನವೊಲಿಸಲು ಪ್ರಯತ್ನಿಸಿದ್ರು. ನಿನ್ನೆ ನಮ್ಮಿಂದ ಒಂದು ಅಚಾತುರ್ಯ ನಡೆದು ಹೋಗಿದೆ. ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು ಬರ್ತಾರೆ ಅಂತ ಹೇಳಿದ್ರು. ಆದರೆ ಘೋಷಣೆ ಕೂಗಿದ ವಿಚಾರ ನಮಗೆ ಗೊತ್ತಾಗಲಿಲ್ಲ. ಸಾಂಕೇತಿಕವಾಗಿ ಸಿಹಿ ತಿಂಡಿ ವಿತರಿಸಿದ್ದಾರೆ. ನಿನ್ನೆ ನಡೆದ ಘಟನೆಯ ವರದಿಯನ್ನ ಉಪಕುಲಪತಿಯವರಿಗೆ ನೀಡುತ್ತೇವೆ. ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುತ್ತೇವೆ ಅಂತ ಪ್ರಾಂಶುಪಾಲರು ಆಶ್ವಾಸನೆ ನೀಡಿದರು. ಯಾವಾಗ ನಮ್ಮ ಹಳೆಯ ಚುನಾವಣೆಗಳು ನಡೀತು, ಚುನಾವಣೆಗೆ 6 ತಿಂಗಳ ಮುಂಚೆ ಇದೇ ಪ್ರಾಂಶುಪಾಲರು ನಾವು ಕೇಸರಿ ಧ್ವಜವನ್ನು ಒಳಗೆ ತಗೊಂಡು ಹೋಗ್ತೀವಿ, ನಾವು ಭಾರತದ ಧ್ವಜವನ್ನು ಒಳಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಗೇಟ್ ಹಾಕಿ ಗೇಟ್ ಕಾಯುವಂತ ಕೆಲಸವನ್ನ ಮಾಡಿದ್ದಾರೆ. ನಿನ್ನ ಪ್ರಾಂಶುಪಾಲರು ಎಲ್ಲಿದ್ರು? ಸ್ಪಷ್ಟ ಸಂದೇಶವನ್ನು ಇವತ್ತು ನಾವು ನೀಡಬೇಕು. UCM ಯಾವತ್ತೂ ಕೂಡ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. UCM ಯಾವತ್ತೂ ಕೂಡ JNU ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. UCM ಯಾವತ್ತಿದ್ರು ಕೂಡ UCM ಅದು ವಿದ್ಯಾರ್ಥಿ ಪರಿಷತ್ ರಾಷ್ಟ್ರೀಯವಾದಿಗಳ ಭದ್ರಕೋಟೆ ಅನ್ನುವಂಥದ್ದು ನಮ್ಮ ಮನೆಗಂಡು. ನಾವು ಪ್ರಾಂಶುಪಾಲರಿಂದ ಸರಿಯಾದಂಥ ಮಾಹಿತಿಯನ್ನು ಕೇಳಬೇಕು. ಪ್ರಾಂಶುಪಾಲರಲ್ಲಿ ಆಫೀಸ್ನೊಳಗಡೆ ಕೂತು ಹೇಳ್ತಾರಂತೆ ನನ್ನಿಂದ ತಪ್ಪಾಗಿದೆ ಅಂತೇಳಿ, ಅದನ್ನು ಅವರು ರೈಟಿಂಗ್ ಅಲ್ಲಿ ಕೊಡಬೇಕು. ವಿಷಯ ಯಾಕಂದರೆ ನಮಗೆ ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಅಧಿಕಾರ ನಮಗೆ ಇರುವುದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಥ ನಾವು ಮಾಹಿತಿಯನ್ನು ಅಲ್ಲಿಗೆ ತಂದಿದ್ದೀವಿ, ತಿಳಿಸಿದ್ದೀವಿ. ನೋಡಿ, ನಿಮ್ಮ ವಿಷಯಗಳನ್ನು ನೀವು ಇದೇ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಾಳೆ ವಿದ್ಯಾರ್ಥಿಗೆ ಒಂದು 10-15 ಜನರ ಪುಂಡ್ರ ಗುಂಪು ಒಂದು ಬರ್ತದೆ, ಏನೋ ಒಂದು ಹೊಡೆದು ಹೋದರೂ ಕೂಡ ನಾವು ಇರಲಿಲ್ಲ, ನಾವು ಊಟಕ್ಕೆ ಹೋಗಿದ್ವಿ ಅನ್ನುವಂಥ ಬೇಜವಾಬ್ದಾರಿ ಥರದ ಉತ್ತರ ಕೊಟ್ಟರೆ ಅದು ಸರಿಯಾ ಸರ್? ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಆಯಿತು, ಕಾಲೇಜಿನೊಳಗಡೆ ಎಲ್ಲರೂ ಹೋರಾಟ ಮಾಡಿದ್ರಿ ಏನಂತ ಹೇಳಿ, ಕಾಲೇಜ್ ಸೇಫ್ಟಿ ಇಲ್ಲ, ಯಾರಿಗೆ ಗೊತ್ತಿಲ್ಲ ಅದು ಬಂದರು ಅಂತೇಳಿ. ಇದೇ ಕಡಬದಲ್ಲಿ ಏನೋ ಆಸಿಡ್ ದಾಳಿ ಆಯಿತು, ನಾಳೆ UCMನಲ್ಲೂ ಏನೋ ಒಂದು ದಾಳಿ ಆಗ್ಬೋದು. ನಿಮ್ಮ ರೀತಿಯಲ್ಲಿ ಆ ಉತ್ತರವನ್ನು ಕೊಟ್ಟರೆ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಬಟ್ ನಿನ್ನೆ ಒಂದು ನಮ್ಮ ಕೈ ಮೀರಿ ಹೋಗಿರ್ತಕ್ಕಂಥ, ಯಾಕಂದರೆ ಹೊರಗಡೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಿಂಡಿಕೇಟ್ ಮೆಂಬರ್ ನಮ್ಮ ಕಾಲೇಜಿಗೆ ಬಂದಿದ್ದರು. ಅವರು ನಮ್ಮ ಕಾಲೇಜಿಗೆ ಬಂದು ಪರ್ಮಿಷನ್ ತೊಗೊಂಡು ಬಂದಿದ್ರಂತೆ ಹೈಯರ್ ಅಥಾರಿಟೀಸಿಂದ. ಅವ್ರು ಬಂದು ನಾವು ಸ್ವೀಟ್ ಹಂಚ್ತೀವಿ, ಬರೀ ಸ್ವೀಟ್ ಹಂಚ್ತೇವೆ ಅಂತ ಹೇಳಿದ್ರಂತೆ. ಸೊ ನಮ್ಮ ಪ್ರಿನ್ಸಿಪಲ್ ಆಗಲಿ ಯಾರಿಗೇನು ವಿಷಯ ಗೊತ್ತಿಲ್ಲ. ಹೈಯರ್ ಅಥಾರಿಟೀಸಿಂದ ಅವರಿಗೆ ಏನು ಸೂಚನೆ ಬಂದಿತ್ತು, ಅವ್ರು ಬರ್ತಾರೆ ಬರೀ ಸ್ವೀಟ್ ಹಂಚಿ ಹೋಗ್ತಾರಂತ. ಫಸ್ಟ್ ಆಫ್ ಆಲ್ ಒಂದು ಸಿಂಡಿಕೇಟ್ ಮೆಂಬರ್ ಆದವರಿಗೆ ಯಾವ ಪಾರ್ಟಿ ಆಗಿರಲಿ, ಯಾವ ಸಂಘಟನೆ ಆಗಿರಲಿ ಬೆಂಬಲಿತ ಆಗಿ ಅವ್ರು ನಿಲ್ಬಾರ್ದು. ಇವರು ಸಿಂಡಿಕೇಟ್ ಮೆಂಬರ್ ಅವರು ಬಂದು ಸ್ವೀಟ್ ಹಂಚಿದ್ರು. ಸ್ವೀಟ್ ಹಂಚಿದ ಮರುಕ್ಷಣವೇ ಕಾಲೇಜ್ನ ಕ್ಯಾಂಪಸ್ನ ಹೊರಗೆ ಬರ್ತಾರೆ. ಹೊರಗೆ ಬಂದು NSCI ಶಾಲು ಹಾಗೆ ಫ್ಲ್ಯಾಗ್ ಹಿಡ್ಕೊಂಡು ನಮ್ಮ ಏನು ಕಾಲೇಜ್ ಕ್ಯಾಂಪಸ್ ಎದುರು ಏನು ಇಟ್ಸ್ ಅ ವೆರಿ ಬಿಸಿ ರೋಡ್ ಇದೆ, ಅಲ್ಲಿ ಒಂದು ಅರ್ಧ ರೋಡ್ ಬ್ಲಾಕ್ ಮಾಡಿ ಪಟಾಕಿ ಹೊಡಿತಾರೆ, ಫ್ಲ್ಯಾಗ್ ಹಾರಿಸ್ತಾರೆ ಹಾಗೂ ಶಾಲ್ ಹಾಕೊಂಡೇ ಒಳಗೆ ಬರ್ತಾರೆ. ಸೊ ಸಿಂಡಿಕೇಟ್ ಮೆಂಬರ್ ಅವರಿಗೆ ಹೇಗೆ ಯಾಕೆ ಅವರು ಒಂದು ಪಕ್ಷಕ್ಕೆ ಬೆಂಬಲಿತ ಆಗಿರಬೇಕು? ಅವರಿಗೆ ಸಿಂಡಿಕೇಟ್ ಮೆಂಬರ್ ಬಂದರು, ಅವರೊಟ್ಟಿಗೆ ಯಾರೋ 10 ಜನ ಏನು ಅವರಿಗೇನು ಒಟ್ಟು ಯಾವುದೋ ಪೋಸ್ಟ್ ಇಲ್ಲ, ಸಿಂಡಿಕೇಟಲ್ಲಿ ಯಾವ ಜಾಗ ಕೂಡ ಇಲ್ಲ. ಅವ್ರು ಬಂದು ಓಪನ್ ಆಗಿ ನಮ್ಮ ಇದರಲ್ಲಿ ಏನು ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದು DK ಶಿವಕುಮಾರಿ ಘೋಷಣೆ, ಸಿದ್ದರಾಮಯ್ಯನ ಘೋಷಣೆ, NSA ಘೋಷಣೆ ಹಾಕ್ತಾರಂತಾದರೆ ನಮ್ಮ ಕ್ಯಾಂಪಸ್ ಇವತ್ತು ಎಲ್ಲಿ ತಿರುಗಿ ಬಂದಿದೆ? ಇವತ್ತು ನಮ್ಮ ಕ್ಯಾಂಪಸ್ಸಲ್ಲಿ ಪೊಲಿಟಿಕಲ್ ಎಜೆಂಡಾ ಬರಲಿಕ್ಕೆ ಇಲ್ಲ. ನಮ್ಮ ಕ್ಯಾಂಪಸ್ಸಲ್ಲಿ ಪೊಲಿಟಿಕಲ್ ಎಜೆಂಡಾ ಜಾಗನೇ ಇಲ್ಲ. ಈಗ ನಾವು ಆದರೂ ಸಹ ABP ಆಗಲಿ, ನಮ್ಮ ಯಾವ ಸಂಘಟನೆ ಆಗಲಿ, ABP ಇಸ್ ನಾಟ್ ಜಸ್ಟ್ ಲೆಫ್ಟಿಸ್ಟ್ ಆರ್ ರೈಟಿಸ್ಟ್ ಸಂಘಟನೆ. ವಿ ಆರ್ ನ್ಯಾಷನಲಿಸ್ಟ್. ವಿ ಆರ್ ನಾಟ್ ಲೆಫ್ಟಿಸ್ಟ್ ಆರ್ ರೈಟಿಸ್ಟ್, ವಿ ಆರ್ ನ್ಯಾಷನಲಿಸ್ಟ್. ನಮಗೆ ಒಂದು ದೇಶಭಕ್ತಿಯ ಸಿದ್ಧಾಂತ ನಾವು ಹೋಗ್ತಾ ಬಿಟ್ಟರೆ
ಬಿಟ್ಟರೆ ಯಾವ ಇದು ಪಕ್ಷದ ಆಡಳಿತವಾಗಲಿ ಯಾವುದೋ ಪಕ್ಷದ ಅಡಿಯಾಳಾಗಿ ನಾವು ಕೆಲಸ ಮಾಡಿದ ಸಂಘಟನೆ ಅಲ್ಲ. ನಮಗೆ ಅಲ್ಲಿ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು ಬಂದಾಗ ನಾವು ಅವರನ್ನು ಗೌರವಯುತವಾಗಿ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅವರು ಸಿಂಡಿಕೇಟ್ನ ಹೈಯರ್ ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಸದಸ್ಯರು. ಅಂಥ ಒಂದು ಸಮಸ್ಯೆ ಯಾವುದು ಆಗೋದಿಲ್ಲ ಅನ್ನುವಂಥ ಒಂದು ವಿಶ್ವಾಸದಿಂದ ಅವರು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಮತ್ತು ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅದರ ಬಗ್ಗೆ ತುಂಬ ಕಾಳಜಿ ಇರ್ತಕ್ಕಂಥದ್ದು. ಒಂದು ಘಟನೆ ಆಗಿದೆ, ಅಲ್ಲಿ ಆಗೋದಿಲ್ಲ ಆಗಿರಲಿಲ್ಲ ಅನ್ನುವಂಥದ್ದಿಂದ ಅವರು ಗಮನಕ್ಕೂ ಬರಲಿಲ್ಲ ನಿನ್ನೆ. ಸೊ ಆದುದರಿಂದ ನಾವು ನಮ್ಮ ವಿದ್ಯಾರ್ಥಿಗಳಲ್ಲೆಲ್ಲ ಕೇಳ್ಕೊಳ್ತೇನೆ, ಅಂಥ ಇದನ್ನು ಯಾವುದೇ ಒಂದು ಅದನ್ನು ತುಂಬ ಏನು ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ, ನಮ್ಮ ಗಮನಕ್ಕೆ ಬರದೇನೆ ಮತ್ತು ನಮ್ಮ ಪರ್ಮಿಷನ್ಗಳು ಇಲ್ಲದೇನೆ ಒಂದು ನಮ್ಮ ಬಿಯಾಂಡ್ ಅವರ ಲಿಮಿಟೇಷನ್ ಅದು ಒಂದು ಅವರು ಕ್ಲಿಪ್ಸನ್ನೆಲ್ಲ ಮಾಡಿ ಹಾಕಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಅದು ನಮ್ಮ ವಿದ್ಯಾರ್ಥಿಗಳನ್ನು ವಿನಂತಿಸ್ಕೊಳ್ತೇನೆ, ಅಂಥ ಯಾವುದೇ ಒಂದು ಸಮಸ್ಯೆಗಳಿಗೆ ತಾವು ಆಸ್ಪದ ಕೊಡಬಾರ್ದು. ಆ ಘೋಷಣೆಗಳಿಂದ ಬಹುಶಃ ಇಲ್ಲಿ ಎಲ್ಲಿ ಕೂಗಿದ್ದಾರೆ ಅಂತ ಏನು ನಮಗೇನು ಗೊತ್ತಿಲ್ಲ ಸರ್. ಅದು ಆ್ಯಕ್ಚುಲಿ ಅಲ್ಲಿ ಒಳಗಡೆಗೆ ನಾವು ಅಲ್ಲಿ ಬಂದಾಗ ಅಲ್ಲಿ ಏನು ಕೂಡ ಸನ್ನಿವೇಶ ನಾನು ಬಂದಾಗ ಅವ್ರ ಹತ್ರ ಕೇಳಿದ್ದೇನೆ, ಅಲ್ಲಿ ಯಾವ ಘಟನೆಗಳು ಆಗಿಲ್ಲ. ಹೊರಗಡೆಗೆ ಬಂದಾಗ ಆಗಿರ್ತಕ್ಕಂಥದ್ದು, ಹೊರಗಡೆ ಹೋಗುವಾಗ ಅವ್ರಿಗೆ ಆಗಿರ್ತಕ್ಕಂಥ ಘಟನೆಗಳು ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು. ವಿದ್ಯಾರ್ಥಿಗಳ ಬೇಡಿಕೆ ಅವ್ರು ಹೇಳಿರ್ತಕ್ಕಂಥ ಸರ್ ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅಂತ ಅವ್ರಿಗೂ ನಾವು ಕನ್ವಿನ್ಸ್ ಮಾಡಿದ್ದೀವಿ, ಮಕ್ಕಳಿಗೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿದ್ದೀವಿ ನಮ್ಮ ಕಡೆಯಿಂದ ಎಲ್ಲೂ ತಪ್ಪಾಗಿಲ್ಲ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಕಡೆಯಿಂದ ತಪ್ಪಿಲ್ಲ ಅನ್ನುವಂಥದ್ದು ಒಪ್ಪಿದೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸಮಸ್ಯೆ ಆಗಿದೆ, ಆ ಮಕ್ಕಳಿಗೆ ಕನ್ವಿನ್ಸ್ ಆಗಿದೆ. ಅವ್ರು ಹೇಳಿದ್ದು ನೀವು ಒಂದು ಸರ್ ನಮ್ಮ ಕಡೆಯಿಂದ ತಪ್ಪಿಲ್ಲ ಅನ್ನುವಂಥದ್ದು ನಾವು ಹೇಳಿಬಿಡಿ ಸರ್, ಅಲ್ಲಿಗೆ ನಾವು ಅದರದ್ದು ಮುಂದಿನ ನಾವು ಇದು ಮಾಡಲಿಕ್ಕೆ ಹೋಗಿದ್ರೆ ನಮಗೂ ಕೂಡ ಅರ್ಥ ಆಗುತ್ತೆ ಸಮಸ್ಯೆಗಳೇನು ಅಂತೇಳಿ. ನಾವು ಪರ್ಮಿಷನ್ ಕೊಟ್ಟಿಲ್ಲ, ಕರೆದಿಲ್ಲ, ಅವರನ್ನು ಬರಲಿಕ್ಕೆ ಇದು ಮಾಡಿಲ್ಲ, ಅವರಾಗೆ ಸದಸ್ಯರೊಬ್ಬರು ಬಂದಾಗ ನಾವು ಕೊಡುವಂಥ ಗೌರವವನ್ನು ಕೊಟ್ಟಿರ್ತಕ್ಕಂಥ